3 ತಿಂಗಳ ಸಮಯದಲ್ಲಿ 13 ನಾಗರ ಹಾವುಗಳ ಸರಣಿ ಮರಣದ ಕಾರಣ ಏನು ಅಂತ ಹೇಳಿ ಚಿಂತನೆಯ ಮೂಲಕ ಹುಡುಕಿದಾಗ ಇಲ್ಲಿ ಒಂದು 500 ವರ್ಷದ ಹಿಂದಿನ ದೈವಸ್ಥಾನ ಇದೆ. ಅದು ಶಿಥಿಲಾವಸ್ಥೆ ತಲುಪಿದೆ. ಆಮೇಲೆ ಮೊದಲು ಆರಾಧಿಸಿಕೊಂಡು ಬಂದಂಥ ಮೊಗ ಮೂರ್ತಿಗಳು ಎಲ್ಲ ಮಣ್ಣಿನಡಿ ಹುದುಗಿ ಹೋಗಿವೆ. ಆಮೇಲೆ ಆರಾಧಿಸಿಕೊಂಡು ಬಂದಂಥ ನಾಗನ ಕಲ್ಲು ಕೂಡ ಮಣ್ಣಿನಡಿ ಹುದುಗಿ ಹೋಗಿವೆ. ಅದನ್ನೆಲ್ಲ ಉತ್ಖನನ ಮಾಡಿದರೆ ತೆಗೆದರೆ ಸಿಗುತ್ತೆ ಅಂತ ಹೇಳುವಂಥದ್ದು ಪ್ರಶ್ನಾಚಿಂತೆಯಲ್ಲಿ ಕಂಡುಬಂದದ್ದು. ಬ್ರಹ್ಮಕಳಶಕ್ಕೆ ಸುಮಾರು 2 ವರ್ಷದಿಂದ ನಾವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವ ಫೆಬ್ರವರಿ 21, 22, 23ಕ್ಕೆ ಇಲ್ಲಿಯ ಪ್ರತಿಷ್ಠಾ ಬ್ರಹ್ಮಕಳಶೋತ್ಸವಕ್ಕೆ ರೆಡಿಯಾಗ್ತಾ ಇದ್ದೇವೆ. ಕಾರಣಿಕ ಭೂಮಿ ತುಳುನಾಡಿನ ದೈವಗಳ ಕಾರಣಿಕವನ್ನ ಇಡೀ ಜಗತ್ತೇ ಅರಿತುಕೊಂಡಿದೆ. ಇಲ್ಲಿನ ಮಣ್ಣಿನ ಶಕ್ತಿಗಳು ಸಮಯ ಸಂದರ್ಭ ಬಂದಾಗ ತಮ್ಮ ಇರುವಿಕೆಯನ್ನ ಲೋಕಮುಖಕ್ಕೆ ಪರಿಚಯಿಸಿಕೊಡುತ್ತವೆ ಎನ್ನುವುದಕ್ಕೆ ಬೇಕಾದಷ್ಟು ನಿದರ್ಶನಗಳು ತುಳುನಾಡಿನಾದ್ಯಂತ ದೊರಕಿವೆ. ಇಂತಹ ಪವಾಡ ಸದೃಶ ಕ್ಷೇತ್ರಗಳಿಗೆ ಮತ್ತೊಂದು ಜ್ವಲಂತ ಸಾಕ್ಷಿ ಎನ್ನುವಂತೆ ಭವ್ಯವಾಗಿ ರೂಪುಗೊಂಡಿರುವುದು ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದ ಮಾಡತ್ತಾರು ಕೊರತಿಕಟ್ಟೆಯ ಸಪರಿವಾರ ಶ್ರೀ ವ್ಯಾಘ್ರಚಾಮುಂಡಿ ದೈವಸ್ಥಾನ. ಹೌದು, ಇಲ್ಲಿ ಈಗ ಭವ್ಯವಾಗಿ ನಿರ್ಮಾಣಗೊಂಡು ನಿಂತಿರುವ ದೈವಗಳ ಸಾನ್ನಿಧ್ಯಕ್ಕೆ ಸರಿಸುಮಾರು 500 ವರ್ಷಗಳ ಇತಿಹಾಸವಿದೆ. ಪೆರ್ನೆ ಗ್ರಾಮದ ಪಶ್ಚಿಮ ಭಾಗದ ಕೊರತಿಕಟ್ಟೆ ಮಾಡತ್ತಾರು ಎಂಬಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವಿರುವ ಪೂರ್ವ ಕಾಲದಲ್ಲಿ ಶಿವಶಕ್ತಿ ಅರಸು ದೈವ ಉಳ್ಳಾಕ್ಲು, ಬಾಳೋಲಿ ನಾಡಿನ ಸತ್ಯದೈವ ರಾಜಂದೈವ ವ್ಯಾಘ್ರಚಾಮುಂಡಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಕೊರತಿ ದೈವಗಳ ಗುಡಿಮಾಡಗಳಲ್ಲಿ ವಾರ್ಷಿಕ ಉತ್ಸವಾದಿಗಳು ನಡೀತಾ ಇದ್ದು ಜನರು ದೈವಗಳ ಕೃಪೆಗೆ ಪಾತ್ರರಾಗಿ ನೆಮ್ಮದಿಯ ಜೀವನ ಸಾಗಿಸ್ತಾ ಇದ್ರು. ಕಾಲಾಂತರದಲ್ಲಿ ದೈವಗಳ ಗುಡಿಮಾಡಗಳು ಹಾಗೂ ದೈವಗಳ ಮೊಗ ಮೂರ್ತಿಗಳಿರುವ ಚಾವಡಿ ಮನೆಯು ಶಿಥಿಲಗೊಂಡು ದೈವಗಳ ಆರಾಧನೆಯು ಸ್ಥಗಿತಗೊಂಡಿತ್ತು. ಇದೆಲ್ಲದರ ಪರಿಣಾಮವಾಗಿ ಅನೇಕ ರೀತಿಯ ದುರ್ನಿಮಿತ್ತಗಳು, ಸಾವು ನೋವುಗಳು, ಕಷ್ಟ ನಷ್ಟಗಳು ಇಲ್ಲಿ ಉಂಟಾಗಲಾರಂಭಿಸಿದ್ವು. ಕೇವಲ 3 ತಿಂಗಳ ಅವಧಿಯಲ್ಲಿ ಸುಮಾರು 13 ನಾಗರ ಹಾವುಗಳ ಸರಣಿ ದುರ್ಮರಣಗಳು ಇಲ್ಲಿ ಸಂಭವಿಸಿದ್ದು ಗ್ರಾಮದ ಜನರನ್ನ ದಿಗ್ಭ್ರಾಂತರನ್ನಾಗಿಸಿತ್ತು. 3 ವರ್ಷದ ಹಿಂದೆ ಒಂದು 3 ತಿಂಗಳ ಸಮಯದಲ್ಲಿ 13 ನಾಗರ ಹಾವುಗಳ ಸರಣಿ ಮರಣದ ಕಾರಣ ಏನು ಅಂತ ಹೇಳಿ ಹುಡುಕ್ಲಿಕ್ಕೆ ಹೊರಟ ಚಿಂತನೆಯ ಮೂಲಕ ಹುಡುಕಿದಾಗ ಇಲ್ಲಿ ಒಂದು 500 ವರ್ಷದ ಹಿಂದಿನ ದೈವಸ್ಥಾನ ಇದೆ. ಅದು ಶಿಥಿಲಾವಸ್ಥೆ ತಲುಪಿದೆ. ಆಮೇಲೆ ಇಲ್ಲೇ ಹತ್ತಿರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಭಂಡಾರ ಮನೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಭಂಡಾರ ಮನೆ ಇದೆ. ಆ ಭಂಡಾರ ಮನೆ, ಆಮೇಲೆ ಭಂಡಾರದ ಮನೆ ಹತ್ತಿರ ಒಂದು ನಾಗಬನ ಇದೆ. ಭಂಡಾರದ ಮನೆ ಹತ್ತಿರ ಮೊದಲು ಆರಾಧಿಸಿಕೊಂಡು ಬಂದಂಥ ಮೊಗ ಮೂರ್ತಿಗಳು ಎಲ್ಲ ಮಣ್ಣಿನಡಿ ಹುದುಗಿ ಹೋಗಿವೆ. ಆಮೇಲೆ ಆರಾಧಿಸಿಕೊಂಡು ಬಂದಂಥ ನಾಗನ ಕಲ್ಲು ಕೂಡ ಮಣ್ಣಿನಡಿ ಹುದುಗಿ ಹೋಗಿವೆ. ಅದನ್ನೆಲ್ಲ ಉತ್ಖನನ ಮಾಡಿದರೆ ತೆಗೆದರೆ ಸಿಗುತ್ತೆ ಅಂತ ಹೇಳುವಂಥದ್ದು ಪ್ರಶ್ನಾಚಿಂತೆಯಲ್ಲಿ ಕಂಡುಬಂದದ್ದು. ಆಮೇಲೆ ಇಲ್ಲಿ ಸುತ್ತಮುತ್ತ ಸುಮಾರು 2009ನೇ ಇಸ್ವಿಯಲ್ಲಿ ಒಂದು ಪೆರ್ನೆಯಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾಗಿ ಸುಮಾರು ಒಂದು 11-12 ಜನರ ಮೃತರಾಗಿದ್ದರು. ಆಮೇಲೆ ಸುತ್ತಮುತ್ತ ತುಂಬ ಅವಘಡಗಳು ಸಂಭವಿಸ್ತಾ ಇತ್ತು. ಒಂದು ಹೆಚ್ಚು ಕಡಿಮೆ ಒಂದು 25 ದುರ್ಘಟನೆಗಳು ನಡೆದು ಮರಣಗಳು ಸಂಭವಿಸಿದೆ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿ ಪ್ರಶ್ನಾಚಿಂತೆಯಲ್ಲಿ ಕಂಡು ಬಂದಾಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರೆ ಮಾತ್ರ ಇದಕ್ಕೆಲ್ಲ ನಿವಾರಣೆ ಆಗುತ್ತೆ, ಊರಿಗೂ ಸುಭಿಕ್ಷೆ ಲಭಿಸುತ್ತೆ ಅಂತ ಹೇಳುವಂಥ ಪ್ರಶ್ನಾಚಿಂತೆಯಲ್ಲಿ ಕಂಡು ಬಂದದ್ದು. ಆ ರೀತಿಯಾಗಿ ನಾವು ಜೀರ್ಣೋದ್ಧಾರ ಕೆಲಸಗಳಿಗೆ ಮುನ್ನಡೆ ಇಟ್ಟಂಥದ್ದು. ಈ ಎಲ್ಲ ಅವಘಡಗಳ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಒಟ್ಟಾಗಿ ಖ್ಯಾತ ಜ್ಯೋತಿಷಿ KV ಗಣೇಶ್ ಭಟ್ ಮುಳಿಯ ಅವರ ಮುಖೇನ ಸ್ಥಳದಲ್ಲಿ ಪ್ರಶ್ನಾ ಚಿಂತನೆ ನಡೆಸಿದಾಗ ಮಾಡತ್ತಾರು ಕ್ಷೇತ್ರ ದೈವಗಳ ಗುಡಿಮಾಡಗಳ ಹಾಗೂ ಭಂಡಾರದ ಮನೆಯ ಪುನರ್ ನಿರ್ಮಾಣದೊಂದಿಗೆ ಪೂರ್ವೋಕ್ತ ಸಂಪ್ರದಾಯದಂತೆ ದೈವಗಳ ಆರಾಧನೆಯು ನಡೆದುಕೊಂಡು ಬರಬೇಕು ಎನ್ನುವುದು ತಿಳಿದು ಬರುತ್ತದೆ. ಸ್ಥಳ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಭಂಡಾರದ ಮನೆಯ ಉತ್ಖನನ ಸಂದರ್ಭದಲ್ಲಿ ಗ್ರಾಮ ದೈವಗಳಾದ ಶ್ರೀ ವ್ಯಾಘ್ರಚಾಮುಂಡಿ, ಉಳ್ಳಾಕಲು ಹಾಗೂ
ಕೊರತಿ ದೈವಗಳ ಆರಾಧನೆಗೆ ಸಂಬಂಧಪಟ್ಟ ಪರಿಕರಗಳು ಮಣ್ಣಿನಡಿಯಲ್ಲಿ ದೊರಕಿವೆ. ಈ ಮೂಲಕ ಈ ಮಣ್ಣಿನಲ್ಲಿ ದೈವಗಳ ಇರುವಿಕೆ ಲೋಕಮುಖಕ್ಕೆ ಪರಿಚಯಗೊಂಡಿದೆ. ವಾಸ್ತುಶಿಲ್ಪಿಗಳು ಮಹೇಶ್ ಮುನಿಯಂಗಳ ಇವರು. ಅವರ ಮಾರ್ಗದರ್ಶನ ಪ್ರಕಾರ ಕೇರಳೀಯ ಶೈಲಿಯಲ್ಲಿ ಕೆಂಪುಗಲ್ಲಿನ ಗುಡಿಗಳನ್ನು ಮಾಡಲಾಗಿದೆ. ಇಲ್ಲಿ ತುಂಬ ಅಪರೂಪ ನೋಡಲಿಕ್ಕೆ. ಆಮೇಲೆ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಈ ಬ್ರಹ್ಮಕಲಶೋತ್ಸವ ಸಿದ್ಧತೆಯಲ್ಲಿರುವಾಗ ಮೇಲೆ ತೆಂಗಿನ ಮರದ ಗರಿಯ ತಟ್ಟಿ ಮಾಡಿದ್ದೀವಿ. ಹಳೆಯ ಕ್ರಮದಲ್ಲಿ ಯಾವ ರೀತಿ ಮಾಡ್ತಾಯಿದ್ದು ಚಪ್ಪರದ್ದು. ಆಮೇಲೆ ಕೆಳಗೂ ನೋಡಿ ಮಣ್ಣಿನ ನೆಲಕ್ಕೆ ಸಗಣಿ ಗುಡಿಸಿ ಉತ್ಸವ ಮಾಡಬೇಕು. ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಮೇಲೆ ದೈವಗಳ ನರ್ತನೋತ್ಸವವನ್ನು ಹಳೆಯ ಕ್ರಮದಲ್ಲಿ ಹಳೆಯ ಸಂಪ್ರದಾಯ ಪ್ರಕಾರವಾಗಿ ಮಾಡಬೇಕು ಅಂತ ಹೇಳಿ ನಾವು ಸಮಿತಿಯವರು ನಿರ್ಧಾರ ತಗೊಂಡಿವಿ. ಆ ರೀತಿಯಾಗಿ ಬ್ರಹ್ಮಕಲಶೋತ್ಸವ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಂತೆ ಮುಂದಕ್ಕೆ ಕ್ಷೇತ್ರದ ನಿರ್ಮಾಣ ಕಾರ್ಯಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು, ಇದಕ್ಕಾಗಿ ವಿಶೇಷವಾಗಿ ಸಮಿತಿಯೊಂದನ್ನು ರಚಿಸಿಕೊಂಡು ಖ್ಯಾತ ವಾಸ್ತುಶಿಲ್ಪಿ ಮಹೇಶ್ ಮುನಿಯಂಗಳ ಅವರ ಮಾರ್ಗದರ್ಶನದಲ್ಲಿ ಊರ ಪರವೂರ ಭಕ್ತರ ಸಹಕಾರದೊಂದಿಗೆ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣದ ಕೆಲಸಗಳು ನಡೆದಿದ್ದು, ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇದೇ ಫೆಬ್ರವರಿ 21ರಿಂದ 23ರವರೆಗೆ ಕ್ಷೇತ್ರದ ತಂತ್ರಿಗಳಾದ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ನೇಮೋತ್ಸವವು ಕ್ಷೇತ್ರದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಲಿದೆ. ಈ ಬ್ರಹ್ಮಕಲಶಕ್ಕೆ ಸುಮಾರು 2 ವರ್ಷದಿಂದ ನಾವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರುವ ಫೆಬ್ರವರಿ 21, 22, 23ಕ್ಕೆ ಇಲ್ಲಿಯ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ರೆಡಿಯಾಗ್ತಾ ಇದ್ದೇವೆ. 21ಕ್ಕೆ 1ರಿಂದ ಹೊರೆಕಾಣಿಕೆಯ ಸಮರ್ಪಣೆಯ ಮುಖಾಂತರ ಕ್ಷೇತ್ರಕ್ಕೆ ಕೆಲವು ಸ್ವಾಮೀಜಿಗಳ ಆಗಮನದೊಂದಿಗೆ ಕೆಲವು ಧಾರ್ಮಿಕ ಸಭಾ ಕಾರ್ಯಗಳೊಂದಿಗೆ 3 ದಿನದ ಪ್ರತಿಷ್ಠಾ ಕಲಶೋತ್ಸವ ನಡೆಯಲಿಕ್ಕಿದೆ. ಈ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಊರ ಹಾಗೂ ಪರವೂರ ಭಕ್ತರ ದೇಣಿಗೆಯ ಮುಖಾಂತರ ಸಾಧಾರಣ 1 ಕೋಟಿ ಹತ್ತಿರ ಕಾಮಗಾರಿ ನಡೆದಿದೆ. ಮೊನ್ನೆ ಕಳೆದ ವಾರದಲ್ಲಿ ಈ ಕ್ಷೇತ್ರಕ್ಕೆ ಬಸವನ ನಂದಿಯ ಆಗಮನ ಆಗಿದೆ. ಇವತ್ತಿನ ದಿನ ದೈವಗಳ ಭಂಡಾರದ ಮನೆ ಮಂಚ ಉಯ್ಯಾಳೆ ಎಲ್ಲ ಈ ಹೊತ್ತಲ್ಲಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ತಲುಪಿದೆ. ನಾಡಿದ್ದು 21ಕ್ಕೆ ಈ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ 23 ದಿನ ರಾತ್ರಿ ನೇಮೋತ್ಸವ ಜರಗಲಿದೆ. ಸ್ಟಾರ್ಟಿಂಗಿಂದ ಹಿಡಿದು ನಾಡಿದ್ದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವದ ಎಲ್ಲ ಖರ್ಚು ವೆಚ್ಚ ಸಾಧಾರಣ 1.5 ಕೋಟಿಯ ಅಂದಾಜಿನಲ್ಲಿ ನಾವು ಈ ಕೆಲಸ ಕಾರ್ಯಕ್ರಮವನ್ನು ಪ್ರತಿ ಒಂದೊಂದು ಹಂತಕ್ಕೆ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ಮಾಡ್ತಾ, ದುಂದು ವೆಚ್ಚ ಮಾಡದೆ ದೈವಗಳಿಗೆ ಮತ್ತು ಭಂಡಾರದ ಮನೆ ಹಾಗೂ ಇಲ್ಲಿ ದೈವಗಳ ಗುಡಿ ಮಾಡಗಳಿಗೆ ದುಂದು ವೆಚ್ಚ ಮಾಡದೆ ಎಷ್ಟು ಬೇಕು ಅಷ್ಟು ದೈವಗಳ ಕಾರ್ಯಕ್ರಮಕ್ಕೆ ಇಂತಿಷ್ಟು ಅಂತ ಒಂದೊಂದು ಲೆಕ್ಕಾಚಾರ ಹಾಕಿಕೊಂಡು ಇಷ್ಟರವರೆಗೆ ಮಾಡಿಕೊಂಡು ಬಂದಿದ್ದೇವೆ. ತೊಂದರೆ ಇಲ್ಲ. ನಾವು ನಮ್ಮ ನಿರೀಕ್ಷೆಯಿಂದ ಜಾಸ್ತಿ ಊರ ಹಾಗೂ ಪರವೂರ ಅವರ ಸಪೋರ್ಟು ಹಾಗೂ ಸಹಕಾರ ಸಾಧಾರಣ ನಮ್ಮ ಒಂದು 10-15 ದಿವಸದಿಂದ ಊರವರ ಸಾಧಾರಣ ಹಗಲಲ್ಲಿ ಅವರ ದುಡಿಮೆಯನ್ನು ಮಾಡಿಕೊಂಡು 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಸಾಧಾರಣ ಒಂದು 2 ಗಂಟೆವರೆಗೆ ಶ್ರಮದಾನ ಮಾಡಿಕೊಂಡು ಒಂದು ವಾರದಲ್ಲಿ ಇಲ್ಲಿಯ ಸಾಧಾರಣ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಟ್ಟಿದ್ದಾರೆ. ಪ್ರತಿಷ್ಠಾ ಕಲಶೋತ್ಸವ ನಡೆಯಲಿಕ್ಕಿದೆ. ಈ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಊರ ಹಾಗೂ ಪರವೂರ ಭಕ್ತರ ದೇಣಿಗೆಯ ಮುಖಾಂತರ ಸಾಧಾರಣ 1 ಕೋಟಿ ಹತ್ತಿರ ಕಾಮಗಾರಿ ನಡೆದಿದೆ. ಮೊನ್ನೆ ಕಳೆದ ವಾರದಲ್ಲಿ ಈ ಕ್ಷೇತ್ರಕ್ಕೆ ಬಸವನ ನಂದಿಯ ಆಗಮನ ಆಗಿದೆ. ಇವತ್ತಿನ ದಿನ ದೈವಗಳ ಭಂಡಾರದ ಮನೆ ಮಂಚ ಉಯ್ಯಾಳೆ ಎಲ್ಲ ಈ ಹೊತ್ತಲ್ಲಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ತಲುಪಿದೆ. ನಾಡಿದ್ದು 21ಕ್ಕೆ ಈ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ 23 ದಿನ ರಾತ್ರಿ ನೇಮೋತ್ಸವ ಜರಗಲಿದೆ. ಊರ ಹಾಗೂ ಪರವೂರ ಭಕ್ತಾದಿಗಳು ಬಂದು ನಮ್ಮ ಈ ಬ್ರಹ್ಮಕಲಶೋತ್ಸವದ ಒಟ್ಟಿಗೆ ಸೇರಿಕೊಂಡು ಈ ದೈವಗಳ ನೇಮೋತ್ಸವದ
ನಂತರ ದೈವಗಳ ಗಂಧ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆ ದೈವಗಳ ಕೃಪೆಗೆ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಮಂತ್ರಣ ಮಾಡ್ತಾ ಇದ್ದೇವೆ. ಈ ಮೂಲಕ ಮತ್ತೊಂದು ಐತಿಹಾಸಿಕ ಮಹಿಮೆಯುಳ್ಳ ದೈವಸ್ಥಾನ ಲೋಕಮುಖಕ್ಕೆ ಪರಿಚಯಗೊಳ್ತಾ ಇದೆ. ಕ್ಷೇತ್ರದ ಪವಾಡ ಶಕ್ತಿಯನ್ನ ಅರಿತ ಭಕ್ತ ಸಮೂಹ ಮೂಕ ವಿಸ್ಮಿತರಾಗಿದ್ದಾರೆ. ಫೆಬ್ರವರಿ 21ರಿಂದ 23ರವರೆಗೆ ನಡೆಯುವ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮತ್ತು ನೇಮೋತ್ಸವದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಮೂಹ ಕಾತರವಾಗಿದೆ. ಯತೀಶ್ ಉಪ್ಪಳಿಗೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.